ಈ ದಿವಸ ನಮ್ಮ ಸಂಸ್ಥೆಯ ಹೊಸ ಲೋಗೋವನ್ನು ಪರಿಚಯಿಸಲಿಕ್ಕೋಸ್ಕರ ಸೇರಿದ್ದೇವೆ. ತಾವೆಲ್ಲರೂ ಬಂದಿದ್ದೀವಿ, ಬಹಳ ಸಂತೋಷದ ವಿಚಾರ. ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿದರೆ ನಮ್ಮ ಲೋಗೋ ಅನಾವರಣ ಮಾಡಿದೆ. ಇನ್ನೊಂದು ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡುವುದು ಒಂದು ಸಣ್ಣ ಪ್ರಯತ್ನ ಮಾಡಿದೆ. ನಾವು ಕೋವಿಡ್ ಸಂದರ್ಭದಲ್ಲಿ 2020ನೇ ಇಸವಿಯಲ್ಲಿ ಸಂಸ್ಥೆ ಪ್ರಾರಂಭವಾಯಿತು. ನಾವು ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಪ್ರಾರಂಭ ಮಾಡಬೇಕಾದ್ರೆ ಕೋವಿಡ್ ಕೂಡ ಬಂದ ಅದೇ ಸಮಯದಲ್ಲಿ. ಹಾಗಾಗಿ ಒಂದು ಸಂಸ್ಥೆ ಇರ್ತಲ್ಲ, ಆ ರೀತಿಯಲ್ಲಿ ಆಗಿ ಅಂತೂ ಇವತ್ತಿಗೆ ಸುಮಾರು 4,500 ಕೃಷಿಕರಿಗೆ ನಾವು ನಮ್ಮ ವಿವಿಧ ರೀತಿ ಸಲ್ಲಿಸ್ತಾ ಇದ್ದೇವೆ. ಹಲವಾರು ಕಾರ್ಯಕ್ರಮಗಳು ನಾವು ಜೇನಿನ ಕೃಷಿಯೊಂದಿಗೆ ಪ್ರಾರಂಭ ಮಾಡಿದ್ದು ನಮ್ಮ ವ್ಯವಹಾರಗಳನ್ನು. ಅದರಿಂದ ಈಗ ಹಲಸಿನ ಮೌಲ್ಯವರ್ಧನೆ ಅಂತ ಕೂಡ ಹೋಗಿದ್ದೇವೆ. ಕಳೆದ 2 ವರ್ಷದಿಂದ ಹಲಸಿನ ಮೌಲ್ಯವರ್ಧನೆಯ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ಕೃಷಿಯಲ್ಲಿ ಪ್ರಪಂಚದಲ್ಲಿ ಮೊದಲು ಅಂತ ಹೇಳ್ಬೋದು, ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕೀಪಿಂಗ್ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯ ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು. ಬಹಳಷ್ಟು ಕೃಷಿಕರಿಗೆ ಇದರಲ್ಲಿ ಮೇಂಟೆನೆನ್ಸ್ ಕೆಲಸಗಳು ಮಾಡಬೇಕು ಅಂತ ಹೇಳುವಂಥದ್ದು ಮಾಹಿತಿ ಕೂಡ ಇರುವುದಿಲ್ಲ, ಮತ್ತು ಅದಕ್ಕೆ ತಕ್ಕ ಸಮಯ ಕೂಡ ಇರುವುದಿಲ್ಲ. ಈ ವಿಚಾರಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದರೆ ಭಾರತದಲ್ಲಿ ಪ್ರತಿಯೊಟ್ಟಿಗೆ ನಾವೇ ಅವರ ಹೆಸರಲ್ಲಿ ನಾವೇ ಇದು ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು ನಾವೇ ನಮ್ಮ ಸಂಸ್ಥೆ ನುರಿತ ಸಿಬ್ಬಂದಿ ಇದ್ದಾರೆ, ಅವರೇ ಹೋಗಿ ಮೇಂಟೈನ್ ಮಾಡುವಂಥದ್ದು. ವಾರ್ಷಿಕ ಅಂದರೆ ಒಂದು ತಿಂಗಳಿಗೆ ಒಂದಿಷ್ಟು ಸಲ ಮೇಂಟೈನ್ ಹೋಗಿ ವಿಸಿಟ್ ಮಾಡಿ ಅದರ ಫಿಟ್ಟಿಂಗ್ ನೋಡ್ಕೊಂಡೆಲ್ಲ ಮಾಡಬೇಕಾಗ್ತದೆ, ಅಥವಾ ಮಳೆಗಾಲದಲ್ಲಿ ಫೀಡಿಂಗ್ ಮಾಡಬೇಕಾಗ್ತದೆ. ಈ ಥರದ್ದೆಲ್ಲ ಕೆಲಸಗಳನ್ನು ನಮ್ಮ ಸಿಬ್ಬಂದಿಗಳೇ ಮಾಡಿ ನಿರ್ವಹಿಸಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 100 ಜನ ಜೇನು ಕೃಷಿಕರು ಭಾಗವಹಿಸಿದ್ದಾರೆ, ನಮ್ಮೊಂದಿಗೆ ತೊಡಗಿಕೊಂಡಿದ್ದಾರೆ. ಸುಮಾರು 1,000ದಷ್ಟು ಪೆಟ್ಟಿಗೆಗಳು ಈಗ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಇಂತಹ ಒಂದು ಕಾನ್ಸೆಪ್ಟ್, ಇದು ಯುನಿಕ್ ಕಾನ್ಸೆಪ್ಟ್ ಅಂತ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ನ್ಯಾಷನಲ್ ಬೀ ಬೋರ್ಡ್ ಅವರಿಗೂ ಕೂಡ ಅನಿಸಿತು. ಅಂದರೆ ಒಂದು ನ್ಯಾಷನಲ್ ಬೀ ಆ್ಯಂಡ್ ಹನಿ ಡೆವಲಪ್ಮೆಂಟ್ ಮಿಷನ್ ಅಂತ ಇದೆ. ಇದರ ಅಂಡರಲ್ಲಿ ಅಂದರೆ ಭಾರತದಾದ್ಯಂತ ಜೇನು ಕೃಷಿ ಜಾಸ್ತಿ ಆಗಬೇಕು, ಜೇನಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನ್ಯಾಷನಲ್ ಬೀ ಆ್ಯಂಡ್ ಹನಿ ಮಿಷನ್ ಪ್ರಾರಂಭವಾಗಿತ್ತು ನ್ಯಾಷನಲ್ ಬೀ ಬೋರ್ಡಿಂದ. ಅವರು ಈ ವಿಚಾರವನ್ನು ನಾವು ಮಾಡ್ತಾ ಇರೋ ಕೆಲಸವನ್ನು ಗುರುತಿಸಿ ನಮಗೊಂದು ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿದ್ರು. ಸುಮಾರು 2.22 ಕೋಟಿಯ ಒಂದು ಗ್ರ್ಯಾಂಟ್ ನಮಗೆ ಕೊಟ್ಟರು. ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಾವು ನಮ್ಮ ಊರಲ್ಲಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಜೇನು ಉತ್ಪಾದನಾ ಕೇಂದ್ರ, ಸಂಸ್ಕರಣಾ ಕೇಂದ್ರವನ್ನು ನಾವು ಇಲ್ಲಿ ತಯಾರು ಮಾಡಬೇಕು, ಸೆಟಪ್ ಮಾಡಬೇಕು. ಅಲ್ಲಿಂದ ನಾವು ರಫ್ತು ಗುಣಮಟ್ಟದ ಜೇನನ್ನು ತಯಾರು ಮಾಡಿ ರಫ್ತಿಗೆ ನಾವು ನಮ್ಮ ಇಲ್ಲಿಂದ ರಫ್ತಾಗಬೇಕು ಅಂತ ಹೇಳುವಂಥದ್ದು ಉದ್ದೇಶ. ಅವರು ಒಂದಷ್ಟು ಗೈಡ್ಲೈನ್ ಕೊಟ್ಟಿದ್ರು. ಅದರ ಪ್ರಕಾರ ನಾವು ಈಗ ಪಂಜಾಳದ ಹತ್ರ ಒಂದು ಕಾರ್ಖಾನೆ ಕೂಡ ಸೆಟಪ್ ಮಾಡ್ತಾ ಇದ್ದೇವೆ. ಇನ್ನು ಕೆಲವು ತಿಂಗಳುಗಳಲ್ಲಿ ಲೋಕಾರ್ಪಣೆಗೆ ತಯಾರಾಗ್ತಾ ಇದೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಪ್ಲಾಂಟ್ ಆಗಿತ್ತು. 2.5 ಟನ್ ಕೆಪಾಸಿಟಿಯ 2 ಯಂತ್ರಗಳಿರ್ತದೆ ಇದರಲ್ಲಿ ಜೇನಿನ ಪ್ರಾಸೆಸ್ ಮಾಡಲಿಕ್ಕೆ. ಒಂದು ಸೈಕಲ್ ಅಂತ ಹೇಳ್ತೇವೆ. ಒಂದು ಸೈಕಲಲ್ಲಿ 4 ಗಂಟೆಯಲ್ಲಿ ಪ್ರಾಸೆಸ್ ಆಗ್ತದೆ. ಅಂದರೆ 2.5 ಟನ್ ಜೇನು ಒಂದು ಮೆಷಿನಲ್ಲಿ 4 ಗಂಟೆಯಲ್ಲಿ ಸಂಸ್ಕರಣೆಯಾಗಿ ಹೊರಗೆ ಬರ್ತದೆ. ಇದರ ಜೊತೆಗೆ ಇದರ ಮೇಲೆ ನಾವು ಅದಕ್ಕೆ ಪ್ಯಾಕಿಂಗ್ ಮತ್ತು ಲೇಬಲಿಂಗ್ ಕೂಡ ಯಂತ್ರಗಳು ಬರ್ತಾ ಇದೆ. ಇದೆಲ್ಲ ಸೆಟಪ್ ಆಗ್ತದೆ. ಅಂದರೆ ಒಂದು ಕಂಪ್ಲೀಟ್ ಒಂದು ಸೆಟಪ್. ಇಲ್ಲಿ ಜೇನಿನ ನಾವು ರೈತರಿಂದ ತಂದಂಥ ಜೇನನ್ನು ಸ್ಟೋರ್ ಮಾಡುವಂಥದ್ದು, ದಾಸ್ತಾನು ಮಾಡಲಿಕ್ಕೆ ಕೂಡ ನೀವು ಹೊರಗೆ ದಾಸ್ತಾನು ಮಾಡಿದರೆ ನಾವು ರೈತರಿಂದ ತಂದ ಜೇನು, ಅದರಲ್ಲಿ ನೀರಿನ ಅಂಶ ಕೂಡ ಇರ್ತದೆ, ಪೋಲನ್ ಕೂಡ ಇರ್ತದೆ, ಎಲ್ಲವೂ ಇರೋ ಕಾರಣ ನೀವು ಅದನ್ನು ಹಾಗೆ ಇಟ್ಟರೆ ಹುಳಿ ಬರ್ತದೆ ಜೇನು. ಅದಕ್ಕೋಸ್ಕರ ಅದನ್ನು ಚಿಲ್ಲಿಂಗ್ ಪ್ಲಾಂಟಲ್ಲಿ ಇರುವಂಥ ವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರ ದೊಡ್ಡ ಚಿಲ್ಲಿಂಗ್ ಪ್ಲಾಂಟ್ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ಶೀತಲೀಕೃತ ಇದರಲ್ಲಿ ದಾಸ್ತಾನು ಮಾಡ್ತೇವೆ. ಅದರ ನಂತರ ಅಗತ್ಯ ಬೇಕಾದಾಗ ಅಲ್ಲಿಂದ ತೆಗೆದು ನಾವು ಸಂಸ್ಕರಣೆ ಆದ ಜೇನನ್ನು ಒಂದು ಪ್ಯಾಕಿಂಗ್ ಮಾಡ್ತೇವೆ, ಅಥವಾ ಅದನ್ನು ಸಂಸ್ಕರಿತ ಜೇನನ್ನು ಹಾಗೆ ಕೂಡ ಸ್ಟೋರ್ ಮಾಡುವಂಥ ವ್ಯವಸ್ಥೆ ಕೂಡ ಉಂಟು. ಇದರಲ್ಲಿ ಹಾಗೆ ಹೇಳಿದಾಗ 2.5 ಟನ್ನಿನ 2 ಯೂನಿಟ್ ಇರ್ತದೆ. ಅಂದರೆ 5 ಮೆಟ್ರಿಕ್ ಟನ್ನಿನ ಕೆಪಾಸಿಟಿ ಇರ್ತದೆ. ಒಂದು ಇದಕ್ಕೆ 4 ಗಂಟೆಯಲ್ಲಿ ಪ್ರಾಸೆಸ್ ಆಗ್ತದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಒಂದು ದಿವಸದಲ್ಲಿ ನಾವು 15 ಟನ್ನಿನವರೆಗೆ ನಮಗೆ ಸಂಸ್ಕರಣಾ ಸಾಮರ್ಥ್ಯ ಇರ್ತದೆ. ಇದು ನಾವು ಇವತ್ತಿನ ಉದ್ದೇಶ ಅಲ್ಲ, ಇನ್ನು ಮುಂದೆ ಒಂದು 10-15 ವರ್ಷಗಳ ಮುಂದಾಲೋಚನೆ ಇಟ್ಟುಕೊಂಡು ಮಾಡಿದಂತಹ ಒಂದು ಪ್ರಯತ್ನ. ಯಾವತ್ತಿಗೂ ಕೂಡ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ಇನ್ನು ಆಸುಪಾಸಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೂಡ ಜೇನಿನ ಸಂಸ್ಕರಣೆಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ. ಇಲ್ಲಿ ಬಂದಂಥ ನಾವು ಮಾಡಿದಂಥ ಕೆಲಸ
ಮೂಲ ಮೂಲ ಕಾರಣ ನಮಗೆ ಬಂದಂಥ ಕೇಂದ್ರ ಸರ್ಕಾರದಿಂದ ಬಂದಂಥ ಈ ಗ್ರ್ಯಾಂಟ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಸಂಸ್ಥೆಯ ಮೊದಲನೇ ಉದ್ದೇಶ ಇದ್ದದ್ದು ಕೂಡ ಸಾರ್ವಜನಿಕರಿಗೆ, ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ನಾವು ರೈತ ಉತ್ಪಾದಕ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಈಗ ಈ ಸಹಾಯಹಸ್ತ ಕೂಡ ಬಂದಿರೋ ಕಾರಣ ಈ ನಮ್ಮ ಸಂಸ್ಕರಣಾ ಘಟಕ ಏನಿದೆ ಇದರಿಂದ ಜೇನು ಕೃಷಿಕರಿಗೆ ಎಲ್ಲರಿಗೂ ಪ್ರಯೋಜನ ಆಗಬೇಕು, ಹೆಚ್ಚಿನ ಜನ ಇದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಇದಕ್ಕಾಗಿ ಏನ್ ಮಾಡಿದ್ದೇವೆ ಹೇಳಿದ್ರೆ, ಕೆಲವು ದಿವಸದ ಹಿಂದಷ್ಟೇ ಒಂದು ದಕ್ಷಿಣ ಕನ್ನಡ ಜೇನು ಕೃಷಿಕರ ಒಂದು ಸಣ್ಣ ಒಂದು ಸಭೆ ಕೂಡ ಕರೆದಿದ್ದೆವು. ಇಲ್ಲಿ ಬಿರುಮಲ ಬೆಟ್ಟದಲ್ಲಿ ಒಂದು ಸಭೆ ಕರೆದಿದ್ದೆವು. ಸಣ್ಣ ದೊಡ್ಡ ಎಲ್ಲ ಕಮರ್ಷಿಯಲ್ ಬೀ ಕೀಪರ್ಸ್ ಅಂತ ಹೇಳ್ತೇವೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜೇನು ಕೃಷಿ ಮಾಡ್ತಾ ಇರುವಂತವರು ಎಲ್ಲರೂ ಕೂಡ ಬಂದಿದ್ರು. ಬಹಳ ಖುಷಿ ಪಟ್ಟಿದ್ದಾರೆ. ನಮ್ಮ ಉದ್ದೇಶಗಳು, ನಾವು ಮಾಡ್ತಾ ಇರುವಂತಹ ಕೆಲಸಗಳನ್ನು ನೋಡಿ ಅವರು ಕೇಳಿ ಅವರು ಕೂಡ ಬಹಳ ಖುಷಿ ಪಟ್ಟಿದ್ದಾರೆ. ನಾವಿಲ್ಲಿ ಅವರಿಗೆ ಕೊಡ್ತಾ ಇರುವ ಸೇವೆಗಳು ಹೇಗೆ ಅಂತ ಹೇಳಿದ್ರೆ, ಅವರು ಜೇನನ್ನು ಅವರು ತಂದು ನಮ್ಮಲ್ಲಿ ಸಂಸ್ಕರಣೆ ಮಾಡಬಹುದು, ನಾವು ಪ್ಯಾಕ್ ಮಾಡಿ ಕೊಡ್ತೇವೆ, ಅವರ ಹೆಸರಲ್ಲಿ ಲೇಬಿಂಗ್ ಮಾಡಿ ಕೊಡ್ತೇವೆ. ಯಾವ ರೀತಿಯ ಸರ್ವಿಸ್ ಕೂಡ ಸೇವೆಗಳನ್ನು ಕೂಡ ಕೊಡಲಿಕ್ಕೆ ನಾವು ಇದರಲ್ಲಿ ತಯಾರಿದ್ದೇವೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೇನಿನ ಕೃಷಿ ಇನ್ನೂ ಜಾಸ್ತಿ ಆಗಬೇಕು. ನಮ್ಮಿಂದ ಈಗ ನಾವು ಇವತ್ತು ನೋಡಿದರೆ ಉತ್ತರ ಭಾರತದಲ್ಲಿ ಕೂಡ ಜೇನು ಬೆಳೀತಾರೆ, ಉತ್ತರ ಭಾರತದಲ್ಲಿ ಕೂಡ ಜೇನು ಆಗ್ತದೆ. ದಕ್ಷಿಣ ಭಾರತದಲ್ಲಿ ಇವತ್ತು ಒಂದು ಕೆಲವು ದಿವಸದಿಂದ ಒಂದೆರಡು ಕಾರ್ಯಕ್ರಮ ಮಾತಾಡಬೇಕಾದ್ರೆ ಇದು ಯಾವ ಹೂ ಇದು ಅಂತ ಕೇಳ್ತಾರೆ. ನಮ್ಮಲ್ಲಿ ಇಲ್ಲಿ ನೋಡಿದ್ರೆ ಮಲ್ಟಿಫ್ಲೋರಲ್ ಹನಿಯೇ ಸಿಗ್ತದೆ. ನೀವು ಎಲ್ಲಿ ಇನ್ನೊಂದು ಮಾತು ಕೂಡ ಬರೋದಿರ್ತಾರೆ, ಇದು ಕಾಡು ಜೇನು ಅಂತ ಹೇಳಿ. ನೀವು ಇಲ್ಲಿ ಪೆಟ್ಟಿಗಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಪೆಟ್ಟಿಗೆ ಬಿಟ್ಟರು ಕೂಡ ನಿಮಗೆ ಕಾಡು ಜೇನು ಸಿಗುವಂಥದ್ದು. ನಿಮಗೆ ಸಿಂಗಲ್ ಫ್ಲೋರ್ ಹನಿ ಅಂತ ಹೇಳೋದು ತುಂಬಾ ರೇರ್ ಆಗಿ ಸಿಗುವಂಥದ್ದು. ಹಾಗಾಗಿ ಇದಕ್ಕಾದೊಂದು ವಿಶಿಷ್ಟತೆ ಇದೆ. ಹಾಗಾಗಿ ಈ ಜೇನು ಎಲ್ಲ ಕಡೆ ಪಸರಿಸಬೇಕು, ಆದಷ್ಟು ಹೆಚ್ಚು ಕೃಷಿಕರು ಮುಂದೆ ಬರಬೇಕು, ಜೇನು ಕೃಷಿ ಹೆಚ್ಚಾಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಉತ್ಪಾದನೆ ಜಾಸ್ತಿ ಆಗಬೇಕು, ಸಂಸ್ಕರಿತ ಜೇನು ಎಲ್ಲ ಕಡೆ ಹೋಗಬೇಕು ಅಂತ ಹೇಳೋದ್ರ ಉದ್ದೇಶ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವಿಲ್ಲಿ ಸೆಟಪ್ ಮಾಡ್ತಾ ಇದ್ದೇವೆ. ಈಗ ಮುಂದಕ್ಕೆ ನಮ್ಮ ಆಗ್ಲೇ ಹೇಳಿದಾಗೆ ಟನ್ನಿನಷ್ಟು ಹಲಸನ್ನು ನಾವು ಕೃಷಿಕರಿಂದ ಖರೀದಿಸಿ ಅದನ್ನು ನಮ್ಮ ಮಹಿಳಾ ಉದ್ಯೋಗಿಗಳಿದ್ದಾರೆ, ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಮಾಡಿದ್ದೇವೆ. ಒಂದು 35 ಜನ ಉದ್ಯೋಗಿಗಳಿದ್ದಾರೆ, ಅವರಿಗೆ ಕೂಡ ಅದರಿಂದ ತುಂಬ ಅನುಕೂಲ ಆಗಿದೆ ಆರ್ಥಿಕವಾಗಿ. ಇದನ್ನು ನಾವು ಮಂಗಳೂರಲ್ಲಿ ಒಂದು ಆಹಾರ ಉದ್ಯಮ ಸಂಸ್ಥೆಗೆ ಅವರ ಜೊತೆಗೆ ಒಂದು MOU ಮಾಡಿಕೊಂಡು ಅವರ ಜೊತೆಗೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ 2 ವರ್ಷದಿಂದ. ಇನ್ನು ಮುಂದಕ್ಕೆ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಹಲಸಿನ ವಿಚಾರದಲ್ಲಿ. ಇನ್ನೊಂದು ಮಣ್ಣು ಮತ್ತು ನೀರಿನ ಸುಸ್ಥಿರತೆ, ಈ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇವೆ. ಬಿದಿರು ಕೃಷಿಯತ್ತ ಕಳೆದ 1 ವರ್ಷದಿಂದ ಸ್ವಲ್ಪ ಕೆಲಸ ಶುರು ಮಾಡಿದ್ದೇವೆ. ಭಾರತೀಯ ಕಿಸಾನ್ ಸಂಘದ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು, ಮಾಡಿಕೊಂಡು ಸುಮಾರು 10,000 ಬಿದಿರು ಗಿಡಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೇವೆ. ಸುಮಾರು 30 ಎಕರೆಯಷ್ಟು ಜಾಗದಲ್ಲಿ ಬಿದಿರು ಕೃಷಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಇದರಿಂದಾಗಿ ಬಹಳಷ್ಟು ಮಣ್ಣಿನ ಕೊರತೆ ಕೂಡ, ಮಣ್ಣಿನ ಸವಕಳಿ ಮತ್ತು ನೀರಿನ ಅಭಾವವನ್ನು ಕೂಡ ನೀಗಿಸಬಹುದು. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಲಿಕ್ಕಿದ್ದೇವೆ. ಇದಕ್ಕೋಸ್ಕರ ನಾವು ಕೃಷಿಕರಿಗೆ ಕೂಡ ಸಹಾಯ ಆಗಲಿ ಅಂತ ಹೇಳುವ ಉದ್ದೇಶದಿಂದ ಕಾರ್ಪೊರೇಟ್ ಸಂಸ್ಥೆಗಳ ಜೊತೆ CSR ಫಂಡಿನಿಂದ ಅದನ್ನು ತೆಗೆದುಕೊಂಡು ಅದರಿಂದ ನಾವು ಕೃಷಿಕರ ಜಮೀನಲ್ಲಿ ನಾವು ಬಿದಿರನ್ನು ಪ್ಲಾಂಟೇಶನ್ ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಮಾಡ್ತಾ ಇದ್ದೇವೆ. ಈಗಾಗಲೇ ಮಾತುಕತೆ ಕೂಡ ಮಾಡಿದ್ದೇವೆ. HPCL ಮತ್ತೆ JSW ತರದ ಸಂಸ್ಥೆಗಳೊಂದಿಗೆ ಮಾತುಕತೆ ಮಾಡಿದ್ದೇವೆ. ಅವರು ಉತ್ತಮ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಟ್ರೈಪಾರ್ಟಿ ಅಗ್ರಿಮೆಂಟ್ ಅಂತೇಳಿ ಮಾಡ್ತೇವೆ. 3 ಕೃಷಿಕರು ಮತ್ತೆ ಕಾರ್ಪೊರೇಟ್ ಸಂಸ್ಥೆ, ನಾವು ಮತ್ತೆ ಕೃಷಿಕರ ಜೊತೆ ಮಾಡ್ತೇವೆ. ಕೃಷಿಕರು ಜಮೀನನ್ನು ಮಾತ್ರ ನಮಗೆ ತೋರಿಸಿಕೊಡ್ತಾರೆ, ಅವರ ಜಮೀನನ್ನು ನಾವು ಅಲ್ಲಿ ಪ್ಲಾಂಟೇಶನ್ ಮಾಡ್ತೇವೆ. ಅದಕ್ಕೆ ಬರುವಂತಹ ಖರ್ಚನ್ನು CSR ಫಂಡಿಂದ ಕಂಪನಿಗಳು ಕೊಡ್ತೇವೆ. ಇದರಿಂದಾಗಿ CSR ಫಂಡ್ ಕೂಡ ಉತ್ತಮ ಉಪಯೋಗ ಆಗ್ತದೆ ಅಂತ ಹೇಳೋದು ನಮ್ಮ ಭಾವನೆ. ಅದಕ್ಕೆ ಅವರು ಕೂಡ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಮುಂದಕ್ಕೆ ಬರುವ ಮಳೆಗಾಲದಲ್ಲಿ ಸಾಧ್ಯ ಆದರೆ ಅದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಈಗ ಇಷ್ಟು ಹೇಳ್ತಾ, ಗ್ರಾಮಜನ್ಯ ಅಂತ ಹೇಳೋದು ಒಂದು ಸಂಸ್ಥೆ ಅಲ್ಲ, ನಾವು ಇದೊಂದು ಮೂಮೆಂಟ್ ಅಂತ ಕರೀತೇವೆ. ಇದೊಂದು ಮೂಮೆಂಟ್ ಆಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಇದನ್ನು ನಮ್ಮ ಪುತ್ತೂರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇದು ಆದಷ್ಟು ಹೆಚ್ಚಿನ ದೂರಕ್ಕೆ ಪಸರಿಸಬೇಕು ನಮ್ಮ ಉದ್ದೇಶ. ನಮ್ಮ ಮುಖದಲ್ಲಿ ಅದನ್ನೇ ನಾವು ಜನರೆಲ್ಲರೂ ಒಟ್ಟು ಸೇರಿ ಗಟ್ಟಿಯಾದ ಬೇರುಗಳಿಂದ ನಾವು ಹಲವಾರು ಕಡೆ ಬ್ರಾಂಚಸ್ ಹೋಗಿರುವಂಥದ್ದು. ನಮ್ಮ ಹಲವಾರು ಕಡೆ ನಾವು ನಮ್ಮ ವ್ಯವಹಾರಗಳನ್ನು, ನಮ್ಮ ಬರುವಂತಹ ಬೆನಿಫಿಟ್ಗಳನ್ನು ಎಲ್ಲರಿಗೂ ಕೊಡುವಂಥದ್ದು ನಮ್ಮ ಉದ್ದೇಶ. ಇಷ್ಟು ಹೇಳ್ತಾ
2 ವರ್ಷ 3 ವರ್ಷ ಮೇಂಟೆನೆನ್ಸ್ಗೆ, ನೆಟ್ ವರ್ಷ ಇಷ್ಟು ಅಂತ ಹೇಳಿದೆ. ಆದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸಂಪರ್ಕ ಮಾಡೋದಂತ ಮಾಹಿತಿ ಗೊತ್ತಿಲ್ಲ. ನಾವು ಅದನ್ನು ಸ್ಟಡಿ ಮಾಡಿ ಆಮೇಲೆ ಹೇಳ್ತೀವಿ ಅಂತ ಹೇಳ್ತಾರೆ. ಒಂದು ಬ್ಯಾಂಬೂ ಮಿಷನ್ನಿಂಗ್ಲೂ ಇದೆ ಏರಿಕೆ ಸಾಕಷ್ಟು. ಇನ್ನು ಬಿಜೆಪಿಗೆ ಸಂಬಂಧಪಟ್ಟಂತೆ ಈಗ 3 ತಿಂಗಳ ಹಿಂದೆ ಒಂದು ಸಣ್ಣ ಕಾರ್ಯಾಗಾರ ಮಾಡ್ತೀವಿ. ಒಬ್ಬರು ಕೈಗಾರಿಕೋದ್ಯಮ ಬಂದಿದ್ರು ಉತ್ತರ ಭಾರತದವರು. ಅವರಿಗೆ ದಿನಕ್ಕೆ 3,000 ಬಿದಿರು ಕೊಡ್ತಕ್ಕಂಥ ವ್ಯವಸ್ಥೆ ಬೇಕು. ಅದಕ್ಕೋಸ್ಕರ ಹುಡುಕಾಡ್ತೀವಿ ಎಷ್ಟು ಯಾರು ಬಿದಿರು ಬೆಳೆದಿದ್ದೀರಿ ಅಂತ ಹೇಳಿ. ಅವರು ಹಾಕೋ ಕೈಗಾರಿಕೋದ್ಯಮಕ್ಕೆ ದಿನಕ್ಕೆ 3,000 ಗಳು ಬೇಕು, ಫುಲ್ ಲೆಂತ್ ಅಂತ ಇದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಗಿಡ ನಡ್ತಾ ಇದ್ದೀವಿ ಅಂತ ಗೊತ್ತಾಗಿ ಅವರು ಬಂದು ನಮ್ಮಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಬ್ರಿಕೆಟ್ಸ್ ಪ್ರಾಯಶಃ ಕಲ್ಲಿದ್ದಲಿಗಿಂತ ನೆಕ್ಸ್ಟ್ ಕೆಲವು ಅಂಶದಲ್ಲಿ ಕಲ್ಲಿದ್ದಲಿಗಿಂತಲೂ ಜಾಸ್ತಿ ಏನು ಇಂಥ ವ್ಯಾಲ್ಯೂ BTU ವ್ಯಾಲ್ಯೂ ಅದಿರ್ತಕ್ಕಂಥದ್ದು ಬ್ರಿಕೆಟ್ಸ್ಗೆ, ಬಿದಿರಿನ ಬ್ರಿಕೆಟ್ಸ್ಗೆ. ನಂದಿಕೂರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗ ಯಾವುದು ಖನಿಜ ಏನು ಕಲ್ಲಿದ್ದಲಿದೆ ಅದನ್ನು ಅವಾಯ್ಡ್ ಮಾಡಿಕೊಳ್ಳಲು ಸರ್ಕಾರದ ಯೋಜನೆನೇ ಇದೆ. ಅದಕ್ಕೋಸ್ಕರ ಅವರನ್ನು ಸಂಪರ್ಕಿಸುವ ಪ್ರಯತ್ನ ನಡೀತಾ ಉಂಟು. ಆದರೆ ಅವರಿಗೆ ಸಪ್ಲೈ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ. ಪ್ರಾರಂಭ ಆಗಿದೆ, ಉತ್ತಮ ಪ್ರೋತ್ಸಾಹ ಉಂಟು. ಕೃಷಿಕರಿಂದಲೇ ಕೃಷಿಕರಿಗೋಸ್ಕರ ಮಾಡಿ ಪ್ರತಿಯೊಂದು ಮನೆಯಲ್ಲಿಗೂ ತಲುಪಬೇಕು. ಆ ಉದ್ದೇಶವಾಗಿ ಇವತ್ತಿನ ದಿವಸ ಅದಕ್ಕೆ ಬೇಕಾದಂಥ ಲೋಗವನ್ನೆಲ್ಲ ತಯಾರು ಮಾಡಿ ಮಾಲಿಂಗೇಶ್ವರ ಸನ್ನಿಧಾನಕ್ಕೆ ಬಂದಿದ್ದೀವಿ. ದೇವರು ಸಂತುಷ್ಟರಾಗಿ ಮಾಡತಕ್ಕಂಥ ಕಾರ್ಯಕ್ಕೆ ಸಂಪೂರ್ಣ ಅನುಗ್ರಹ ಕೊಟ್ಟು, ಹಾಗೆ ಬರತಕ್ಕಂಥ ಯಾವುದೇ ವಿಘ್ನಗಳು, ಅಡ್ಯಾತಂಕಗಳು, ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ಸಾಗಬೇಕು. ಹೆಚ್ಚಿನ ಜನರ ಪ್ರೋತ್ಸಾಹ ಸಿಕ್ಕುವಾಗಿ ಕೂಡ ಅನುಗ್ರಹ ಮಾಡಿ, ರೈತರಿಗೆ ಸಂಪೂರ್ಣ ಇದರಿಂದ ಉಪಯೋಗ ಆಗುವಾಗಿ ಅನುಗ್ರಹ ಮಾಡಿ, ಎಲ್ಲ ಕಾರ್ಯಕ್ಕೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಈ ಗ್ರಾಮಜನ್ಯ ಎಂಬಂಥ ಸಂಸ್ಥೆ ಮುಂದೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವು ಯಶಸ್ಸಾಗುವಾಗಿ ಅನುಗ್ರಹ ಮಾಡಿ ಕಾಪಾಡ್ತಕ್ಕಂಥ ಪುಣ್ಯ ಕೀರ್ತಿ ಮಹಾಲಿಂಗೇಶ್ವರಿಗೆ ಸಿಗುತ್ತೆ. ಒಂದು ಪ್ರಸಾದ ಇದಕ್ಕೆ ಹಾಕಿಬಿಡಿ. ಹರ ಶಂಭು ಮಹಾದೇವ ವಿಶ್ವೇಶಾಮರವಲ್ಲ ಶಿವಶಂಕರ ಸರ್ವಾತ್ಮ ನೀಲಕಂಠರಮೋಸ್ತುತೆ. ಕೃಷಿಕರಿಂದಲೇ ಕೃಷಿಕರಿಗೋಸ್ಕರ, ಕೃಷಿಕರ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಪ್ರಾರಂಭವಾದಂತಹ ಸಂಸ್ಥೆ ಗ್ರಾಮಜನ್ಯ ಸಂಸ್ಥೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ದಿವ್ಯ ದೃಷ್ಟಿಯಿಂದ, ದೂರದೃಷ್ಟಿಯ ಒಂದು ಯೋಜನೆಯಾಗಿ, ಅಂದರೆ ಫಾರ್ಮಾ ಪ್ರೊಡ್ಯೂಸ್ಡ್ ಆರ್ಗನೈಸೇಷನ್ ಅಂತ ಹೇಳುವಂಥದ್ದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಲವು ವರ್ಷಗಳ ಹಿಂದೆ ಅದನ್ನು ಉಪಯೋಗ ಮಾಡಿಕೊಂಡು ಅದರ ಮುಖಾಂತರ, ಅದರ ಮಾರ್ಗದರ್ಶನದಲ್ಲಿ ಈ ಗ್ರಾಮಜನ್ಯ ಸಂಸ್ಥೆ ಪ್ರಾರಂಭ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸೊ ಆ ಒಂದು ದೂರದೃಷ್ಟಿಯನ್ನು ಸಫಲಗೊಳಿಸುವಲ್ಲಿ ನಮ್ಮ ಪುತ್ತೂರಿನಂತಹ ಗ್ರಾಮೀಣ ಭಾಗದಲ್ಲಿ ಈ ಒಂದು ಪ್ರಯತ್ನ ಮಾಡಿದಂಥದ್ದು ಬಹಳ ಶ್ಲಾಘನೀಯವಾದ ವಿಷಯ. ಈ ಒಂದು ಸಂಸ್ಥೆಯಿಂದ ನಮ್ಮೂರಿನ ಕೃಷಿಕರಿಗೆ ಹೆಚ್ಚಿನ ಪ್ರಯೋಜನವಾಗಿ ಇಡೀ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಹೆಸರುವಾಸಿಯಾಗಿ ವಿದೇಶಗಳಿಗೂ ರಫ್ತು ಮಾಡುವಂಥ, ಯಾಕೆಂತೇಳಿ ಹೇಳಿದರೆ ಇವತ್ತು ಗ್ರಾಮಜನ್ಯ ಅಂತೇಳಿ ಹೇಳಿದರೆ ಏನು ಅಂತೇಳಿ ಹೇಳಿದರೆ ಅದು ಊಟ ಮಾಡುವ ವಿಷಯವೇ ಆಗಿರಬೇಕಷ್ಟೇ. ಗ್ರಾಮದಲ್ಲಿ ಬೇರೆ ಕೆಟ್ಟ ವಿಷಯಗಳು ಯಾವುದು ಸಹ ಹೊಗೆಗಳು ಮತ್ತೆಲ್ಲ ಜನ್ಯ ಆಗೋದಿಲ್ಲ. ಸೊ ಅದೆಲ್ಲ ಏನಿದ್ರೂ ಕೂಡ ದಗರಗಳಲ್ಲಿ ಆಗುವಂಥದ್ದು. ಸೊ ಹಾಗಾಗಿ ಗ್ರಾಮಜನ್ಯವಾದಂಥದ್ದು ನಿತ್ಯ ನಮಗೆ ಊಟಕ್ಕೆ ಬೇಕಾಗುವಂಥದ್ದು, ಈ ವಿಷಯಗಳು ಇಡೀ ವಿಶ್ವಕ್ಕೆ ಬೇಕಾಗುವಂಥ ವಿಷಯ. ಸೊ ಆ ವಿಶ್ವಕ್ಕೆ ಪಸರಿಸಲಿ, ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಬಿಡುಗಡೆಗೊಂಡಂತಹ ಈ ಒಂದು ಲಾಂಛನ ಇಡೀ ವಿಶ್ವಮಾನ್ಯವಾಗಿ ಬೆಳಗಿ ಈ ಇಲ್ಲಿನ ಏನು ಇಲ್ಲಿ ತಯಾರಾದಂಥ ಪ್ರಾಡಕ್ಟ್ಗಳೇನಿದೆ ಅದನ್ನು ಪ್ಯಾಕಿಂಗ್ ಮಾಡಿ ಕೊಡುವಂಥದ್ದು, ಅದು ವಿಶ್ವಕ್ಕಿಡೀ ಸಪ್ಲೈ ಆಗುವಂತಹ ದಿನ ಬರಲಿ ಅಂತೇಳಿ ಮಹಾಲಿಂಗೇಶ್ವರ ಅನುಗ್ರಹಿಸಲಿ ಅಂತೇಳಿ ಹಾರೈಸ್ತೀನಿ. ಒಂದೊಂದು ಭಾಗಗಳನ್ನು ವಿವರಣೆ ಕೊಡ್ತಾರೆ. ಇದೀಗ ಇಲ್ಲಿಂದ ಗ್ರಾಮಜನ್ಯ ಹೇಳುವ ಒಂದು ವ್ಯವಸ್ಥೆಯ ಮೇಲೆ ಈ ಸಂಪೂರ್ಣ ಒಂದು ಇದು ನಿಂತಿದೆ. ಇದು ಡೀಪ್ ರೂಟೆಡ್ ಅಂತ ಹೇಳ್ತೇವೆ, ಅಂದರೆ ಗ್ರಾಮಗಳಲ್ಲಿ ಗಟ್ಟಿಯಾಗಿ ಬೇರು ಬಿಟ್ಟಂಥ ಒಂದು ವ್ಯವಸ್ಥೆ. ಕೃಷಿಕರ ಕೈ ಜೋಡಿಸಿಕೊಂಡು ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಂತ ಹೇಳ್ತೇವೆ, ಅಂದರೆ ಅವರಿಗಿರುವಂಥ ಲಿಮಿಟೇಷನ್ಸ್ ಏನಿದೆ ಅದನ್ನು ಬಿಟ್ಟು ಹೊರಗೆ ಬರುವಂಥ ಒಂದು ಇದನ್ನು ಸೂಚಿಸುತ್ತದೆ. ಆ ರೀತಿಯ ಒಂದು ಲೋಗೋ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.